ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಯಾವುದೇ ಮಾತು ಆಡುವುದಕ್ಕಿಂತ ಮೊದಲು 10 ಬಾರಿ ಯೋಚಿಸಿ ಮಾತನಾಡುವುದು ಒಳ್ಳೆಯದು. ಯಾಕಂದ್ರೆ ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ಸಂದರ್ಭಕ್ಕೆ ಸರಿಯಾಗಿ ಇರಬೇಕು. ಇಲ್ಲವೆಂದಾದರೆ ಆ ಮಾತುಗಳಿಂದ ಅನೇಕ ದುರ್ಘಟನೆಗಳು ಸಂಭವಿಸಬಹುದು. ಅವುಗಳು ಮಾರಕವಾಗಿ ಇತರರಿಗೆ ಅಥವಾ ನಮಗೆ ಪರಿಣಮಿಸಬಹುದು. ಹೇಳಿದ ಮಾತು ಹಿಂದೆ ತಗೊಳ್ಳುವಂತಿಲ್ಲ. ಅದೇ ಇವತ್ತು ದೇವರ ವಾಕ್ಯ ನಮಗೆ ಹೇಳುತ್ತೆ. ಸೌಜನ್ಯದಿಂದ ವರ್ತಿಸಬೇಕು. ಸೌಜನ್ಯದಿಂದ ನಾವು ಆಡುವ ಮಾತುಗಳನ್ನು ಯೋಚಿಸಬೇಕು. ಇದರ ಬಗ್ಗೆ ಚಿರಾಕನ ಗ್ರಂಥದಲ್ಲಿ ನಮಗೆ ಸಿಗುವಂತ ದೇವರ ವಾಕ್ಯವನ್ನ ಧ್ಯಾನಿಸೋಣ. ಅಧ್ಯಾಯ 20 ವಾಕ್ಯ 18ರಿಂದ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಹೇಳುತ್ತೆ, ನಾಲಿಗೆಯಿಂದ ಜಾರುವುದಕ್ಕಿಂತ ನೆಲದ ಮೇಲೆ ಜಾರುವುದು ಲೇಸು. ಯಾಕೆ ಈ ವಾಕ್ಯವನ್ನ ಈ ಪವಿತ್ರ ಗ್ರಂಥ ಹೇಳುತ್ತೆ? ನಾಲಿಗೆಯಿಂದ ಜಾರುವುದಕ್ಕಿಂತ ನೆಲದ ಮೇಲೆ ಜಾರುವುದು ಲೇಸು. ಹೀಗೆ ದುಷ್ಟನ ಪತನ ಶೀಘ್ರವಾಗಿ ಸಂಭವಿಸುವುದು. ನಾಲಿಗೆ ಜಾರಿದರೆ ಏನಾಗುತ್ತೆ? ಆಡಿದ ಮಾತೊಂದು ಅದೆಷ್ಟೋ ಜನರಿಗೆ ತಲುಪುತ್ತೆ, ಇಡೀ ಸಮುದಾಯಕ್ಕೂ ತಲುಪುತ್ತೆ, ಇಡೀ ದೇಶಕ್ಕೂ ತಲುಪುತ್ತೆ. ಅದು ಈಗಿನ ಮಾಧ್ಯಮದ ಅಭಿವೃದ್ಧಿಯ ಈ ಕಾಲದಲ್ಲಿ ಏನೋ ಒಂದು ಹೇಳಿದ ಮಾತು ಇಡೀ ಜಗತ್ತಿಗೆ ಹರಡುತ್ತದೆ. ಹಾಗಿರುವಾಗ ಒಂದು ಹಾನಿಕಾರಕ ಮಾತು ನಮ್ಮ ಬಾಯಿಂದ ಬಂತೆಂದಾದರೆ ಅದು ಎಷ್ಟರ ಮಟ್ಟಿಗೆ ಹಾನಿ ಮಾಡಬಲ್ಲುದು ಎಂಬುದು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾಲಿಗೆ ಜಾರುವುದಕ್ಕಿಂತ ನೆಲದ ಮೇಲೆ ಜಾರುವುದು ಲೇಸು. ನೆಲದ ಮೇಲೆ ಜಾರುವುದು ಏನಾಗುತ್ತೆ? ನಾನು ನೆಲದ ಮೇಲೆ ಜಾರಿದ್ರೆ ನಾನು ನೆಲದ ಮೇಲೆ ಬೀಳುತ್ತೇನೆ. ಯಾರಿಗೆ ಹಾನಿ ಉಂಟಾಗುತ್ತೆ? ನನಗೆ ತಾನೇ. ನನಗೆ ಆದ ಹಾನಿ ಸಮಾಜಕ್ಕಾಗುವುದಿಲ್ಲ, ಇತರರಿಗೆ ಆಗುವುದಿಲ್ಲ. ನಾನು ಒಬ್ಬ ದುಷ್ಟನೆಂದಾದರೆ ನನ್ನ ಈ ದುಷ್ಟತನದ ಪರಿಣಾಮ ಕೇವಲ ನನಗೆ ಮಾತ್ರ ಅದು ತಟ್ಟುತ್ತೆ. ನನ್ನ ದುಷ್ಟತನದ ಮಾತುಗಳು, ನನ್ನ ಕೆಟ್ಟತನ ಎದೇನು ನನ್ನಲ್ಲಿ ತುಂಬಿದ್ರೆ ನಾನು ಬಿದ್ದಲ್ಲಿ ಅದು ನನಗೆ ಮಾತ್ರ ಹಾನಿ ಮಾಡಬಲ್ಲುದು. ಆದರೆ ಅದರ ಬದಲು ಒಬ್ಬ ಮನುಷ್ಯನಾಗಿ ನಾನು ದುಷ್ಟನಾಗಿ ಕೆಟ್ಟವನಾಗಿ ಚಾಳಿತನದ ಮಾತುಗಳನ್ನು ಆಡಿದ್ರೆ, ಯಾರಿಗೂ ಹಾನಿ ಮಾಡುವಂತ ಮಾತನಾಡಿದ್ರೆ
ಸಮುದಾಯವನ್ನು ಘಾಸಿಗೊಳಿಸುವಂತ ಮಾತುಗಳನ್ನು ಆಡಿದ್ರೆ ಇಡೀ ಸಮಾಜವನ್ನೇ ನಾಶ ಮಾಡಲಿಕ್ಕೆ ಅದು ಸಾಧ್ಯವಾಗುತ್ತೆ. ನಾಲಿಗೆ ಒಂದು ಬೆಂಕಿ ಹಚ್ಚುವ ಕಡ್ಡಿ ಅಂತೆ. ಹೇಗೆ ಒಂದು ಬೆಂಕಿ ಕಡ್ಡಿಯನ್ನ ಗೀರಿ ಎಲ್ಲೋ ಒಂದ್ ಕಡೆ ನಾವು ಬೆಂಕಿ ಇಡ್ತೀವಿ, ಆ ಬೆಂಕಿ ಎಲ್ಲ ಕಡೆಗೆ ವ್ಯಾಪಿಸುತ್ತೆ. ಎಲ್ಲೆಲ್ಲಿ ಅದಕ್ಕೆ ಹಬ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲಿ ಸುಟ್ಟು ಬಿಡತ್ತೆ. ಅದೇ ರೀತಿ ಆಡುವ ಒಂದು ಮಾತು ನನ್ನ ಬಾಯಿಂದ ಬಂದಂತಹದ್ದು ಕಡ್ಡಿ ಗೀರಿದಂತೆ. ಆ ಕಡ್ಡಿ ಗೀರಿದಾಗ ಬೆಂಕಿ ಹೊತ್ತಿಕೊಂಡಂತೆ ನಾನು ಆಡಿದಂತಹ ದುಷ್ಟತನದ, ಕೆಟ್ಟತನದ, ಇತರರಿಗೆ ಹಾನಿ ಮಾಡುವಂತ ಒಂದು ಮಾತು ಇಡೀ ಸಮಾಜವನ್ನೇ, ಕುಟುಂಬವನ್ನೇ, ಸಮುದಾಯವನ್ನೇ, ಧರ್ಮವನ್ನೇ ನಾಶಪಡಿಸಬಲ್ಲುದು. ಅದಕ್ಕೆ ಈ ದೇವರ ವಾಕ್ಯ ಹೇಳುತ್ತೆ, ನಾನು ಗಟ್ಟಿಯಾಗಿದ್ದು ನಾನು ಆಡುವ ಮಾತುಗಳಿಂದ ಇಡೀ ಸಮಾಜಕ್ಕೆ, ಜಗತ್ತಿಗೆ, ಲೋಕಕ್ಕೆ ಹಾನಿ ಆಗುವುದರ ಬದಲು ನಾನೇ ಬಿದ್ದು ಹೋದ್ರೆ, ನಾನೇ ಈ ನೆಲದಲ್ಲಿ ಜಾರಿದ್ರೆ ಈ ಲೋಕದಲ್ಲಿ ಒಂದು ದುಷ್ಟತನ ಕಳೆದು ಹೋದಂತೆ, ಸಮಾಜಕ್ಕೆ ಆಗುವ ಹಾನಿ ಅದು ತಪ್ಪಿದಂತೆ, ಅದರಲ್ಲಿ ಒಳ್ಳೇದಾಗುತ್ತೆ. ಚಿಂತಿಸೋಣ ಸಹೋದರ ಸಹೋದರಿ. ಆಡುವಾಗ, ಮಾತುಗಳನ್ನು ಆಡುವಾಗ, ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಚಿಂತಿಸಬೇಕು, ಯೋಚಿಸಬೇಕು. ನನ್ನಿಂದಾಗಿ ಸಮಾಜಕ್ಕೆ ಒಳ್ಳೇದಾಗಬೇಕು ಹೊರತು ಸಮಾಜಕ್ಕೆ ಕೆಟ್ಟದಾಗಬಾರದು. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಮುಂದೆ ವಾಕ್ಯ ಹೇಳುತ್ತೆ, 19ನೇ ವಾಕ್ಯ, ಸೌಜನ್ಯರಹಿತ ಮನುಷ್ಯ ಅಕಾಲದಲ್ಲಿ ಹೇಳಿದ್ದ ಕಥೆಯಂತೆ ಅದು ಸದಾ ನರ್ತಿಸುವುದು ಅವಿವೇಕಿಗಳ ಬಾಯಿಯಲ್ಲಿ. ಸೌಜನ್ಯರಹಿತ ಮನುಷ್ಯ ಅಕಾಲದಲ್ಲಿ ಹೇಳಿದ ಕಥೆಯಂತೆ. ಕಥೆಗಳನ್ನು ಹೇಳ್ತೀವಿ ನಾವು, ಭಾಷಣಗಳಲ್ಲಿ ಕಥೆಗಳನ್ನು ಹೇಳ್ತೀವಿ, ನೈತಿಕ ಬೋಧನೆಯಲ್ಲಿ ಕಥೆಗಳನ್ನು ಹೇಳ್ತೀವಿ, ಶಾಲೆಯಲ್ಲಿ ಪಾಠ ಮಾಡುವಾಗ ಕಥೆಗಳನ್ನ ಹೇಳ್ತೀವಿ. ಆದರೆ ಯಾವ ಕಥೆಗಳನ್ನ ಯಾವ ಸಮಯದಲ್ಲಿ ಹೇಳಬೇಕು ಅದರ ಬಗ್ಗೆ ಚಿಂತಿಸಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ಕಥೆಯನ್ನು ಹೇಳಿದರೆ ಅದು ಅಪ್ರಸ್ತುತ, ಅದು ಪ್ರಸ್ತುತವೆನಿಸುವುದಿಲ್ಲ. ಒಂದು ವೇಳೆ ಅದು ಪ್ರಸ್ತುತವಾಗಬೇಕೆಂದ್ರೆ ಅದು ಅದಕ್ಕೆ ಆ ಸಂದರ್ಭಕ್ಕೆ ಸರಿಯಾಗುವಂತಹ ಒಂದು ಕಥೆ ಆಗಿರಬೇಕು. ಕಳೆದೊಂದು ವಾರದ ಮೊದಲು ನಾನೊಂದು ವಾಳೆಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ವಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲ ಕುಟುಂಬದ ಜನರು ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಆ ವಾಳೆಯ ಹಬ್ಬದ ಸಂದರ್ಭದಲ್ಲಿ ಕುಟುಂಬಗಳನ್ನ ನಾವು ವ್ಯವಸ್ಥಿತ ರೀತಿಯಲ್ಲಿ ಒಂದಾಗಿ ಬೆಳೆಸುವುದೆಂಬ ಆ ವಿಷಯವನ್ನು ಅವರು ತೆಗೆದುಕೊಂಡಿದ್ರು. ಅಂದ್ರೆ ಕುಟುಂಬದಲ್ಲಿ ಒಬ್ಬರಿನ್ನೊಬ್ಬರು ಒಳ್ಳೆ ರೀತಿಯಲ್ಲಿ ಹೇಗೆ ಒಬ್ಬರಿನೊಬ್ಬರ ಬಗ್ಗೆ ಕಳಕಳಿ ಇರಬೇಕು, ಒಬ್ಬರಿನೊಬ್ಬರು ಪ್ರೀತಿಸಬೇಕು, ಇದರ ಬಗ್ಗೆ ಆ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು. ಅದೇ ಸಂದರ್ಭಕ್ಕೆ ಸರಿಯಾಗಿ ಬಹುಶಃ ನೀವು ಕೇಳಿದಂತಹ ಒಂದು ಕತೆ ಲಿಯೋ ಟಾಲ್ಸ್ಟಾಯ್, ಹೇಗೆ ಒಬ್ಬರು ಮಗ ಮತ್ತು ಸೊಸೆ ತನ್ನ ಆ ತಾಯಿಯನ್ನ, ಅಂದ್ರೆ ಆ ಗಂಡನ ತಾಯಿಯನ್ನ ಅವರ ಆ ಪ್ರಾಯದ ಆಗುವ ಅಂದ್ರೆ ಮುದಿತನದ ಪ್ರಾಯದಲ್ಲಿ ಯಾವ ರೀತಿ ಕೆಟ್ಟದಾಗಿ ಅವರನ್ನ ನಡೆಸ್ತಾರೆ. ಅದೆಲ್ಲೋ ಮನೆಯಿಂದ ಒಂದು ಹೊರಗಡೆ ಒಂದು ಕೋಣೆಯಲ್ಲಿಟ್ಟು ಅವರನ್ನ ಒಂದು ರೀತಿಯಾಗಿ ಬಹಳ ಕೆಟ್ಟದಾಗಿ ಅವರನ್ನ ನೋಡ್ಕೊಳ್ತಾರೆ. ಅದು ಒಂದು ಹಳೆ ಹರಕು ಬಟ್ಟಲಿನಲ್ಲಿ ಅವರಿಗೆ ಊಟವನ್ನು ಕೊಡುತ್ತಾರೆ. ಇದನ್ನ ನೋಡಿದಂತ ಅವರ ಮಗ, ಶಾಲೆಗೆ ಹೋದವನು, ದಿನ ಎಲ್ಲೇ ಸಿಕ್ಕಿದ್ರೆ ಅಲ್ಲಿ ಈ ಒಟ್ಟೆಯಾದ ಹಳತಾದ ಬಟ್ಟಲುಗಳು ಸಿಕ್ಕಿದ್ರೆ ಆ ಬಟ್ಟಲುಗಳನ್ನ ತಂದು ಶೇಖರಿಸಿದ್ದ. ಅವನಿಗೆ ತಂದೆ ತಾಯಿ ಕೇಳಿದ್ರು, ಮಗ ಯಾಕಪ್ಪ ಹೀಗೆ ಮಾಡ್ತೀಯ,
ಈ ಬಟ್ಟಲುಗಳನ್ನ ಯಾಕೆ ಸಂಗ್ರಹಿಸಿಡ್ತೀಯ? ಅದಕ್ಕೆ ಮಗ ಹೇಳ್ತಾನೆ, ಅಪ್ಪ ಅಮ್ಮ, ನೀವು ನನ್ನ ಅಜ್ಜಿ ಆಗುವಾಗ ನೀವು ಅಜ್ಜಿಗೆ ಹೇಗೆ ಆ ಹಳೆ ಬಟ್ಟಲಿನಲ್ಲಿ ಊಟ ಕೊಡ್ತೀರಾ, ಅದೇ ರೀತಿ ನೀವು ಮುದುಕರಾಗುವಾಗ ನಿಮ್ಗೂ ಹಳೆ ಬಟ್ಟಲುಗಳು ಬೇಕಲ್ವಾ? ಅದಕ್ಕಾಗಿ ಅವುಗಳನ್ನ ಸಂಗ್ರಹಿಸಿಡ್ತಿದ್ದೇನೆ, ನೀವು ಮುದಿತನದ ಪ್ರಾಯಕ್ಕೆ ಮುಟ್ಟುವಾಗ ನಿಮಗಾಗಿ. ಅವರಿಗೊಂದು ಶಾಕ್ ಪಡೆದಂತಾಯ್ತು. ಸಹೋದರ ಸಹೋದರಿಯರೇ, ಒಂದು ಕುಟುಂಬದಲ್ಲಿ ಯಾವ ರೀತಿ ಜನರು ನಾವು ಒಬ್ಬರಿನ್ನೊಬ್ರು ಒಂದಾಗಿ ಜೀವಿಸಬೇಕು, ನಮ್ಮವರನ್ನು ನೋಡ್ಕೊಳ್ಳೆಂಬುದಕ್ಕೆ ಒಂದು ನಿದರ್ಶನ ಕೊಡುವುದಕ್ಕೆ ಆ ಸಂದರ್ಭಕ್ಕೆ ತಕ್ಕ ಕಥೆ ಇದು. ಅದೇ ಇವತ್ತು ದೇವರ ವಾಕ್ಯ ಹೇಳುತ್ತೆ. ಯಾವುದೇ ಕಥೆಗಳನ್ನ ಹೇಳ್ತೀಯ, ಯಾವುದೇ ಘಟನೆಗಳನ್ನ ನಿನ್ನ ಬಾಯಿಯಲ್ಲಿ ಉಚ್ಚರಿಸ್ತೀಯ, ಯಾವುದೇ ವಾಕ್ಯಗಳನ್ನ ನೀನು ಆಡುತ್ತೀಯ, ಯಾವುದೇ ಒಂದು ವಿಷಯವನ್ನು ನಿನ್ನ ಬಾಯಿಯಲ್ಲಿ ಇನ್ನೊಂದು ಪ್ರಸ್ತಾಪಿಸ್ತೀಯ, ಅದು ಸಂದರ್ಭಕ್ಕೆ ತಕ್ಕದಾಗಿರ್ಬೇಕು. ಸಂದರ್ಭಕ್ಕೆ ತಕ್ಕದು ಅಲ್ಲದ್ದು ಹೌದು ಹಾನಿಯನ್ನು ಉಂಟು ಮಾಡುತ್ತದೆ. ಒಂದು ಮದುವೆ ಕಾರ್ಯಕ್ಕೆ ನಾನು ಒಮ್ಮೆ ಹೋಗಿದ್ದೆ, ತುಂಬಾ ವರ್ಷಗಳ ಹಿಂದೆ. ಅಲ್ಲಿ ಯಾರೋ ಒಬ್ಬರು, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುತ್ತಿತ್ತು ಮದುವೆ ಕಾರ್ಯ. ಆದ್ರೆ ಯಾವರೋ ಒಬ್ರು ಬಂದು ಏನೋ ಒಂದು ಅಪ್ರಸ್ತುತವಾದ ಕೆಟ್ಟ ಮಾತನಾಡಿದ್ರು. ಆ ಮಾತಿಗೆ ಕೋಪಗೊಂಡ ಇನ್ನೊಬ್ರು ಜಗಳವಾಡತೊಡಗಿದ್ರು. ಆ ಜಗಳ ಎಲ್ಲಿಗೆ ಹೋಯ್ತಂದ್ರೆ ಮದುವೆ ಮಂಟಪದಲ್ಲಿ ಒಬ್ಬರಿನೊಬ್ರು ಬಡಿದಾಡಿಕೊಂಡ್ರು. ಅದಕ್ಕೆ ಕೆಲವರು ಸೇರಿಕೊಂಡ್ರು. ಇಡೀ ಮದುವೆ ಕಾರ್ಯ ತುಂಬಾ ಒಂದು ಮುಜುಗರದ ಪರಿಸ್ಥಿತಿಗೆ ತಲುಪಿತು. ಮದುವೆ ಕಾರ್ಯದಲ್ಲಿ ಹೊಡೆದಾಟ, ಬಡಿದಾಟ. ನೋಡಿ, ಏನಾಗಿರ್ಬೇಕಿತ್ತು? ಈ ಮದುವೆ ಕಾರ್ಯಕ್ಕೆ ಸೌಜನ್ಯತೆಯ ಒಂದು ಮಾತು ಬೇಕಾಗಿತ್ತು, ಯಾವ ಸೌಜನ್ಯತೆಯ ವರ್ತನೆ ಬೇಕಿತ್ತಿಲ್ಲಿ. ಅದು ಮದುವೆ ಕಾರ್ಯದ ಸಮಯದಲ್ಲಿ. ಆ ಸಮಯದಲ್ಲಿ ಹೇಗೆ ಮಾತನಾಡ್ಬೇಕು, ಆ ಕಾರ್ಯ ಹೇಗೆ ಸಾಗ್ಬೇಕು, ಅದಕ್ಕೆ ತಕ್ಕದಾದ ವರ್ತನೆಯಲ್ಲಿ ಇರಬೇಕು. ಸಹೋದರ ಸಹೋದರಿಯರೇ, ಇದೇ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ನಮ್ಮ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಆಗಿರಬಹುದು, ನಮ್ಮ ಜೀವನದಲ್ಲಿ ಬಹುಶಃ ಇಂಥ ಒಂದು ಸೌಜನ್ಯತೆ ಇರಬೇಕು. ಗಂಡ ಹೆಂಡರು ಮನೆಯಲ್ಲಿರ್ತಾರೆ, ಎಲ್ಲೋ ಕೆಲಸ ಮಾಡಿಕೊಂಡು ಸುಸ್ತಾಗಿ ಬರುವಾಗ ಏನೋ ಒಂದು ಮನ ನೋಯಿಸುವಂತ ಆ ಮಾತೊಂದು ಆಡಿಕೊಂಡ್ರೆ ಗಂಡ ಅಥವಾ ಹೆಂಡತಿ ಏನಾಗುತ್ತೆ, ಮನೆಯಲ್ಲಿ ಜಗಳವಾಗುತ್ತೆ. ಆ ಒಂದು ಮಾತಿಗೋಸ್ಕರ ಜಗಳವಾಗಿ ಅದು ಎಲ್ಲಿಗೆ ತಲುಪುತ್ತೆ ಅಂದ್ರೆ, ಇವರ ನಡುವೆ ಉಂಟಾದ ಈ ವಿರಸ ಅದು ದೊಡ್ಡದಾಗಿ ಒಂದು ದಿನ ಅವರು ಬೇರ್ಪಡುವಂತ ಪರಿಸ್ಥಿತಿಗೆ ತಲುಪಬಹುದು. ಯಾರೋ ತಂದೆ ತಾಯಿ ಮಗುವಿಗೆ ಹೇಳ್ತಾರೆ, ಮಗ ಯೂಸ್ಲೆಸ್, ನೀನು ಪ್ರಯೋಜನ ಇಲ್ಲದವನ್ ನೀನು. ಏನಾಗುತ್ತೆ, ಆ ಮಗ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾನೆ. ಆ ಮನಸ್ಸಿಗೆ ತಕ್ಕೊಂಡಂತ ಮಾತು ಎಲ್ಲಿಗೆ ಹೋಗುತ್ತೆ, ಆತನಿಗೆ ಅನಿಸುತ್ತೆ, ನಾನು ಯೂಸ್ಲೆಸ್, ನಾನು ಅಪ್ರಯೋಜಕ. ಶಾಲೆಯಲ್ಲಿ ಹೋಗಿ ಕ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಅಮ್ಮ ಹೇಳಿದ ಮಾತು ನೆನಪು ಬರುತ್ತೆ. ಅಮ್ಮ ಹೇಳಿದ್ದಾರೆ, ನೀನು ಯೂಸ್ಲೆಸ್, ನಿಷ್ಪ್ರಯೋಜಕ. ಹಾಗಾದ್ರೆ ನಾನು ಶಾಲೆಗೆ ಯಾಕೆ ಬರುವುದು, ನಾನು ನಿಷ್ಪ್ರಯೋಜಕ. ಮನೆಗೆ ಹೋಗ್ತಾನೆ ಹುಡುಗ, ಮನೆಗೆ ಹೋದಲ್ಲಿ ಅದೇ ಮಾತು ಪುನಃ ನೆನಪಿಗೆ ಬರುತ್ತೆ. ಅಮ್ಮ ಹೇಳಿದ್ದಾರೆ, ನಾನು ನಿಷ್ಪ್ರಯೋಜಕ. ಏನ್ ಮಾಡ್ತಾನೆ ಅವ, ನಿರಾಶನಾಗುತ್ತಾನೆ. ನಾನು ಯೂಸ್ಲೆಸ್, ನಾನು ಪ್ರಯೋಜನ ಇಲ್ಲದವ. ಈ ಮಾತು ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಅವನಿಗೆ ಅದೇ ಬಹುಶಃ ಒಂದು ರೀತಿಯಲ್ಲಿ ಖಿನ್ನತೆಗೆ ಒಳಗಾಗುವಂತೆ ಮಾಡಿ ಬಹುಶಃ ಅವನು ಆತ್ಮಹತ್ಯೆ ಮಾಡಬೇಕಾದ ಸಂದರ್ಭ ಬರಬಹುದು. ಹಾಗಾದ್ರೆ ಆ ಆತ್ಮಹತ್ಯೆಗೆ ಕಾರಣ ಯಾರು? ಆ ಮಗ ಅಲ್ಲ, ತಾಯಿ. ಯಾವ ತಾಯಿ ಆ ಮಗುವಿಗೆ ನಿಷ್ಪ್ರಯೋಜಕಂತ ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಾನೆ, ಆತನ ಜೀವನವನ್ನೇ ನಾಶ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ಸಹೋದರ ಸಹೋದರರೇ, ಬಹಳ ಎಚ್ಚರದಿಂದ ಇರೋಣ. ನಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ತಂದೆ ತಾಯಿಗಳ ಬಗ್ಗೆ, ಇತರರ ಬಗ್ಗೆ, ನಮ್ಮ ನೆರೆಯವರ ಬಗ್ಗೆ ಏನನ್ನ ಮಾತನಾಡ್ತೀವಿ,
ಸೌಜನ್ಯದ ಮಾತುಗಳನ್ನು ಆಡೋಣ. ನಮಗೆ ಜನ್ಮ ಕೊಟ್ಟು ಆ ಬೆಳೆಸಿದ 9 ತಿಂಗಳು ತನ್ನ ಉದರದಲ್ಲಿ ಹೊತ್ತು ಜನ್ಮ ಕೊಟ್ಟು ನಿದ್ದೆಗೆಟ್ಟು ನಮ್ಮನ್ನು ಸಾಕಿದ ಆ ತಾಯಿಯ ಮನಸ್ಸಿನಲ್ಲಿ ಎಂತ ಒಂದು ಪ್ರೀತಿ ಇದೆ. ಆದರೆ ಆ ಪ್ರೀತಿಗೆ ಬೆಂಕಿ ಹಚ್ಚುವಂತ ಅಥವಾ ತಣ್ಣೀರನ್ನು ಎರಚುವಂತ ಒಂದು ಮಾತು ಯಾರನ್ನ ಹೇಳಿದ್ರೆ ಆ ತಾಯಿಯ ಜೀವನವೇನು? ನಿರಾಶೆಯ ಜೀವನ. ಆ ಪ್ರೀತಿಯಿಂದ ಮಗುವನ್ನ ಬೆಳೆಸಿದ ಆ ಸಂತೋಷವೆಲ್ಲ ಆ ಗಳಿಗೆ ಮಾಯವಾಗುತ್ತೆ. ಆ ತಾಯಿಯ ಮನಸ್ಸಿಗೆ ನೋವಾಗುತ್ತೆ. ತಾಯಿಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತೆ. ಆ ಕಣ್ಣೀರಿಗೆ ಕಾರಣ ಯಾರು? ನಾವಲ್ಲವೇ? ತಾಯಿಯ ಕಣ್ಣೀರಿನ ಶಾಪ ನಮಗೆ ಬಡಿದ್ರೆ ಒಳ್ಳೇದಾದೀತೆ? ಖಂಡಿತವಾಗ್ಲಿಕ್ಕಿಲ್ಲ. ತಂದೆ ಶಾಪ ಬಡಿದ್ರೆ ಒಳ್ಳೇದಾದೀತೆ? ಖಂಡಿತವಾಗಿಲ್ಲ. ಯೋಚಿಸ್ಬೇಕು ಸಹೋದರ ಸಹೋದರರೇ. ಪ್ರತಿಯೊಂದು ಮನುಷ್ಯನ ವರ್ತನೆ ಸೌಜನ್ಯದಿಂದ ವರ್ತಿಸಿಲ್ಲವೆಂದಾದ್ರೆ ಅದು ಇತರರ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ, ಮನಸ್ಸಿಗೆ ನೋವನ್ನ ನೀಡುತ್ತೆ, ಅದು ಜೀವನ ಪೂರ್ತಿ ಉಳಿಯುತ್ತೆ ಮತ್ತು ಆ ಮನುಷ್ಯನ ನಾಶಕ್ಕೆ ಕಾರಣವಾಗುತ್ತೆ. ಅದರಿಂದ ವಿವೇಕಿಗಳಾಗಿರ್ಬೇಕು ನಾವು. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಮೂರ್ಖನ ಬಾಯಿಂದ ಬಂದ ಜ್ಞಾನೋಕ್ತಿ ತಿರಸ್ಕೃತ, ಏಕೆಂದರೆ ಅವನು ಆಡಿದ್ದು ಅಸಂಗತ. ಜ್ಞಾನೋಕ್ತಿ, ಮೂರ್ಖನ ಬಾಯಿಂದ ಬಂದ ಜ್ಞಾನೋಕ್ತಿ ಅದು ತಿರಸ್ಕೃತ. ಮೂರ್ಖನಿಗೆ ಏನಾಗುತ್ತೆ? ಮೂರ್ಖ ತನ್ನನ್ನು ತಾನೇ ತಿಳಿದುಕೊಂಡಿಲ್ಲ. ತಾನು ಯಾರು, ತಾನು ಯಾಕೆ ಬದುಕಬೇಕು, ತನ್ನ ಜೀವನದ ಉದ್ದೇಶವೇನು, ಈ ಲೋಕದ ಜೀವನದ ಅರ್ಥವೇನು, ಇದನ್ನು ತಿಳಿದುಕೊಂಡವರೇ ನಾವು ಮೂರ್ಖರು. ಈ ಲೋಕದಲ್ಲಿ ಯಾತಕ್ಕಾಗಿ ಹುಟ್ಟಿದ್ದೇವೆ? ನಾವು ಯಾರು? ದೇವರ ಮಕ್ಕಳು ತಾನೆ. ಈ ಲೋಕದಲ್ಲಿ ನಾವು ಹುಟ್ಟಿದ್ದು ಈ ಕೇವಲ ಭೂಮಿಯಲ್ಲಿ ಒಂದು ಭಾರಕ್ಕಲ್ಲ. ಸಾಧನೆ ಮಾಡಬೇಕಾದವರು, ಒಳ್ಳೆ ಜೀವನವನ್ನು ಜೀವಿಸಬೇಕಾದವರು, ಒಳ್ಳೆ ಕುಟುಂಬಗಳನ್ನು ಕಟ್ಟಬೇಕಾದವರು, ಒಳ್ಳೆ ಸಮಾಜವನ್ನು ರೂಪಿಸಬೇಕಾದವರು, ಒಳ್ಳೆ ಜೀವನದ ಇತರರಿಗೆ ಪ್ರೇರೇಪಣೆ ನೀಡಬೇಕಾದವರು, ದೇವರ ವಾಕ್ಯದಂತೆ ದೇವರ ರೂಪವಾಗಿ ಬದುಕಬೇಕಾದವರು. ಇದು ನಮ್ಮ ಜೀವನದ ಉದ್ದೇಶ. ಒಳ್ಳೆ ಜೀವನವನ್ನು ಈ ಲೋಕದಲ್ಲಿ ರೂಪಿಸಿ, ಒಳ್ಳೆ ಕುಟುಂಬಗಳನ್ನು ರೂಪಿಸಿ, ಈ ಲೋಕವನ್ನೇ ಆ ಸ್ವರ್ಗವನ್ನಾಗಿ ಮಾಡುವುದು ಅದು ನಮ್ಮ ಕಾಯಕವಲ್ಲವೇ? ಹಾಗಾದ್ರೆ ನಾವು ಅದನ್ನು ತಿಳಿದುಕೊಳ್ಳದಿದ್ದಾಗ ಬರೀ ನಾವು ಹುಟ್ಟಿದ್ದಕ್ಕೆ ನಾವು ಜೀವಿಸ್ತಿದ್ದೇವೆ. ಯಾವಾಗ ಸಾವು, ಯಾವಾಗ ಬದುಕು, ಯಾವಾಗ ಹುಟ್ಟು, ಯಾವಾಗ ಸಾವು, ಎಂಥ ಬದುಕು, ಇದರ ಬಗ್ಗೆ ತಿಳಿದುಕೊಳ್ಳದೆ, ಉದ್ದೇಶ ತಿಳಿದುಕೊಳ್ಳದೆ ಬರೀ ನಾವು ಒಂದು ಪ್ರಾಣಿಯಂತೆ ಅನ್ನಕ್ಕೆ ಖಾರ ಭೂಮಿಗೆ ಭಾರ ಎಂಬ ರೀತಿಯಲ್ಲಿ ಬದುಕಿದ್ರೆ ಮೂರ್ಖರು ತಾನೆ. ಮೂರ್ಖನಿಗೆ ಜೀವನದಲ್ಲಿ ಉದ್ದೇಶವಿಲ್ಲ. ಆ ಮೂರ್ಖ ತನ್ನನ್ನು ತಾನೇ ತಿಳಿದುಕೊಂಡಿಲ್ಲ, ತನ್ನ ಜೀವನವನ್ನು ತಿಳಿದುಕೊಂಡಿಲ್ಲ. ಅದಕ್ಕೆ ಇಂತಹ ಮೂರ್ಖ ಒಂದು ಜ್ಞಾನೋಕ್ತಿಯನ್ನು ನುಡಿದ್ರೆ ಏನು ಪ್ರಯೋಜನ? ಅದು ಅಸಂಗತ. ಜ್ಞಾನೋಕ್ತಿ ಬರಬೇಕು ಜ್ಞಾನ ಇದ್ದವನಿಂದ. ಯಾಕಂದ್ರೆ ಏನನ್ನ ಆಡ್ತೀಯ ಅದರ ಬಗ್ಗೆ ತಿಳಿದುಕೊಳ್ಬೇಕು. ನಾನು ಏನು ಆಡುತ್ತೇನೆ, ಆ ಜ್ಞಾನೋಕ್ತಿ ಅದರ ಅರ್ಥವೇನು, ಅದರಲ್ಲಿ ಅಡಗಿರುವ ಒಂದು ಅರ್ಥವೇನು, ಸಾರವೇನು, ಅದು ತಿಳಿಯದಿದ್ರೆ ಮೂರ್ಖನಲ್ಲವೇ? ಬರೀ ಮೂರ್ಖನಾಗಿ ನಾನು ಏನೋ ಜ್ಞಾನೋಕ್ತಿಯನ್ನು ಉಚ್ಚರಿಸ್ತಾರೆ, ಅದು ಅರ್ಥಪ್ರದವಾಗುತ್ತೆ ಇಲ್ಲ. ಅದಕ್ಕೆ ದೇವರು ಕೇಳ್ತೆ, ಒಬ್ಬ ಜ್ಞಾನೋಕ್ತಿಯನ್ನ ಆತನು ಆಡುತ್ತಾನೆ, ಆದ್ರೆ ಮೂರ್ಖನಾಗಿ ಆತನ ಬಾಯಿಂದ ಬಂದಿರೋದು ತಿರಸ್ಕೃತ. ಯಾಕೆಂದ್ರೆ ಅವನು ಆಡಿದ್ದು ಅಸಂಗತ, ಈ ಸಮಯಕ್ಕೆ ತಕ್ಕದಲ್ಲದದು. ಯಾವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲದೆ ಆಡ್ತಿದ್ದಾನವ, ಅದು ಅಸಂಗತ. ನಮ್ ಜೀವನ ಅಸಂಗತ ಆಗ್ಬಾರ್ದು ಸಹೋದರ ಸಹೋದರೇ. ಜೀವನಕ್ಕೊಂದು ಉದ್ದೇಶ ಇರಬೇಕು. ಎದಗಾಗಿ ಬದುಕುತ್ತಿದ್ದೀವಿ ನಾವು ಈ ಲೋಕದಲ್ಲಿ? ನಮ್ಮ ಜೀವನದ ಬಗ್ಗೆ ಯೋಚಿಸೋಣ. ನಮ್ಮ ಜೀವನದಲ್ಲಿ ನಾವು ಹುಟ್ಟಿನಿಂದ ಸಾಯುವವರೆಗೆ ಅದೆಷ್ಟೋ ಜೀವನದ ದಿನಗಳನ್ನು ಕಳೆಯುತ್ತೇವೆ.
ವರ್ಷಗಳನ್ನು ಕಳೆಯುತ್ತೇವೆ, ಅದೆಷ್ಟೋ ಗಂಟೆಗಳನ್ನು ಕಳೆಯುತ್ತೇವೆ. ಆದರೆ ಎಷ್ಟು ಜೀವನದಲ್ಲಿ ಹಲವಾರು ವರ್ಷಗಳನ್ನು ಜೀವಿಸಿ ನಾವು ಏನನ್ನ ಸಾಧಿಸ್ತಿದ್ರೆ, ಏನಿಂದ ನಮ್ಮಿಂದ ಒಂದು ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೇದಾಗದಿದ್ರೆ ಏನು ಪ್ರಯೋಜನ? ಬರೀ ನಾನು ಹುಟ್ಟಿದ್ದೇನಂತ ಬದುಕಿದರೆ ಸಾಧ್ಯವೇ? ನಮ್ಮ ತೋಟದಲ್ಲಿ ಗಿಡ ಮರಗಳನ್ನ ಬೆಳೆಸ್ತೀವಿ. ನಾವು ಯಾತಕ್ಕಾಗಿ ಬೆಳೆಸ್ತೀವಿ? ಬರೀ ಅವುಗಳು ಇರ್ಬೇಕಂತ ಬೆಳೆಸ್ತೀವ? ಅದನ್ನ ಕಮ್ಯುನಿಸ್ಟ್ ಗಿಡ ಇರ್ಬೋದು, ಅದನ್ನ ಬಿಟ್ಬಿಟ್ರೆ ಅದಕ್ಕೆ ಬರುತ್ತೆ, ಅದನ್ನ ನೆಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ಹುಟ್ಟುತ್ತೆ, ಬೆಳೆಯುತ್ತೆ, ಸಾಯುತ್ತೆ. ಆದ್ರೆ ನಾವು ನೀಡುವಂತ ಮರ ಗಿಡಗಳು ಯಾವುವು? ಫಲ ಕೊಡುವ ಗಿಡಗಳು. ಮಾವಿನ ಗಿಡ ಇರಬಹುದು, ಅಥವಾ ಹಲಸಿನ ಗಿಡ ಇರಬಹುದು, ಪೇರಳ ಗಿಡ ಇರಬಹುದು, ನೇರಳ ಗಿಡ ಇರಬಹುದು, ಲಕ್ಷ್ಮಣವರ ಗಿಡ, ಯಾವುದಾದ್ರೂ ಆಗ್ಬಹುದು. ಹಣ್ಣುಗಳು ಕೊಡುವಂತ ಗಿಡಗಳು, ಹೂಗಳನ್ನ ನೀಡುವಂತಹ ಗಿಡಗಳು. ಯಾಕೆಂದ್ರೆ ನಮ್ಗೆ ನಮ್ಮ ಅಪೇಕ್ಷೆ ಏನು? ಹೂಗಳು, ಹಣ್ಣುಗಳು, ಫಲ ಇಲ್ಲದ ಜೀವನ ವ್ಯರ್ಥ. ಹಾಗಾದ್ರೆ ಈ ಇಡೀ ಜಗತ್ತು ಒಂದು ತೋಟ ಅನಿಸಿಕೊಳ್ಳೋಣ. ಇಡೀ ಜಗತ್ತು ಒಂದು ತೋಟ. ಈ ತೋಟದಲ್ಲಿ ನಾವು ಗಿಡಗಳಂತೆ. ಯಾರು ನಮ್ಮನ್ನು ನೆಟ್ಟಿದ್ದು? ಈ ತೋಟದ ಒಡೆಯ ಸರ್ವೇಶ್ವರನು. ಈ ತೋಟದ ಒಡೆಯ ಸರ್ವೇಶ್ವರನು. ಈ ಸರ್ವೇಶ್ವರನು ಈ ಜಗತ್ತೆಂಬ ದೊಡ್ಡ ತೋಟವನ್ನು ಬೆಳೆಸಿದ್ದಾರೆ. ಈ ತೋಟದಲ್ಲಿ ನಾನು ಮತ್ತು ನೀವು ಪ್ರತಿಯೊಬ್ಬರು ಒಂದು ರೀತಿಯ ಗಿಡಗಳು. ಈ ಲೋಕದಲ್ಲಿ ನನಗೆ ಹುಟ್ಟು ಎಂಬುದು ಸಿಕ್ಕಿದಾದ್ರೆ, ಅಂದ್ರೆ ನಾನು ಹುಟ್ಟಿದ್ದೇನೆಂದಾದ್ರೆ, ನಾನು ಫಲ ಕೊಡಲು ಹುಟ್ಟಿದ್ದೇನೆ. ಬರೀ ಒಂದು ಆಕ್ಸಿಡೆಂಟ್ ಆಗಿ ನಾನು ಈ ಲೋಕದಲ್ಲಿ ಬಂದಿಲ್ಲ. ಪ್ರತಿಯೊಬ್ಬರ ಜೀವನಕ್ಕೆ ದೇವರೊಂದು ಉದ್ದೇಶ ಕೊಟ್ಟಿದ್ದಾರೆ. ನಾವು ಇಲ್ಲಿ ಹುಟ್ಟಿ ಬೆಳೆದು ಬದುಕಿ ಸಾಧಿಸ್ಬೇಕು. ನಾವು ಹುಟ್ಟಿದ್ದು ಸಾಯ್ಲಿಕ್ಕಲ್ಲ, ಬದುಕುವುದಕ್ಕಾಗಿ. ನೆನ್ಪಿಡೋಣ, ಹಲವಾರು ಜನ ಇತ್ತಲ್ಲ, ಹುಟ್ಟಿದ್ದೇವೆ ಸಾಯುವುದಕ್ಕಾಗಿ. ಹುಟ್ಟಿದ್ದು ಬದುಕಿಗಾಗಿ. ನಾವು ಬದುಕಬೇಕು. ಹೇಗೆ ಬದುಕಬೇಕು? ಸಾಧನೆ ಮಾಡಿ ಬದುಕಬೇಕು. ನಮ್ಮ ಜೀವನದಲ್ಲಿ ಸಾಧಿಸ್ಬೇಕು. ನಮ್ಮ ಜೀವನದಲ್ಲಿ ನಾವು ಒಂದು ದಿನ ದೇವರು ನಮ್ಮನ್ನು ಕರೆಯುವಾಗ ನಮ್ಮ ಇಲ್ಲಿ ಏನು ಕಾಲಿ ಹಿಡಿದುಕೊಂಡು ದೇವರ ಬಳಿಗೆ ಹೋಗುವುದಲ್ಲ. ನಾವು ಮಾಡಿದಂತ ಸತ್ ಕಾರ್ಯಗಳು, ಪುಣ್ಯ ಕಾರ್ಯಗಳು, ನಮ್ಮ ಜೀವನದಲ್ಲಿ ಸಾಧಿಸಂತ ಒಳ್ಳೆತನ, ಅದನ್ನೆಲ್ಲ ಕೊಂಡೋಗ್ಬೇಕು ಸಹೋದರ ಸಹೋದರರೇ. ಅದೇ ನಮ್ಮ ಫಲ. ಅದೇ ನಾವು ಗಿಡಗಳಾಗಿ ಈ ಜಗತ್ತೆಂಬ ತೋಟದಲ್ಲಿ ನಮ್ಮ ಜೀವನ ಆ ಒಂದು ಗಿಡದಂತೆ ನಾವು ಬಾಳುತ್ತಾ 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 ಹಣ್ಣುಗಳನ್ನ ಕೊಡುತ್ತಾ, ಹೂಗಳನ್ನ ಕೊಡುತ್ತಾ, ಅಂದ್ರೆ ಫಲವನ್ನು ಕೊಡುತ್ತಾ ನಮ್ಮ ಜೀವನದಲ್ಲಿ ಪ್ರತಿಯೊಂದು ದಿನ ಇತರರಿಗೆ ಸಂತೋಷ, ನೆಮ್ಮದಿ, ಇತರರಿಗೆ ಸೇವೆ, ಇತರರಿಗೆ ಪ್ರೀತಿ, ಇದರ ಬದುಕು, ಕ್ಷಮೆ, ಎಲ್ಲವನ್ನು ಒಳ್ಳೆಯದನ್ನು ಕೊಟ್ಟು ಇತರರಿಗೆ ಜೀವನದಲ್ಲಿ ಸಹಾಯಗಳನ್ನ ಮಾಡಿ ನಮ್ಮ ಜೀವನದ ಸಾರ್ಥಕವೆನಿಸಿಕೊಂಡ್ರೆ ಅದೇ ನಮ್ಮ ಫಲಪ್ರದ ಜೀವನ. ಆವಾಗ ನಾವು ಮಾಡುವ ಜ್ಞಾನೋಕ್ತಿಗಳು ಖಂಡಿತವಾಗಿ ಅರ್ಥಪೂರ್ಣ, ನಮ್ಮ ಜೀವನವು ಅರ್ಥಪೂರ್ಣ. ಇಲ್ಲವೆಂದಾದ್ರೆ ಎಲ್ಲವೂ ಅಸಂಗತವಾಗುತ್ತೆ, ನಮ್ಮ ಜೀವನ ಅರ್ಥವಿಲ್ಲದಂತೆ ಆಗುತ್ತೆ. ಆದ್ದರಿಂದ ಸೋದರ ಸೋದರರೇ, ಅರ್ಥಪೂರ್ಣ ಜೀವನವನ್ನು ಜೀವಿಸೋಣ. ಏನನ್ನ ಮಾಡ್ತೇವೆ ತಿಳಿದುಕೊಳ್ಳೋಣ, ಜ್ಞಾನಿಗಳಾಗೋಣ, ಫಲ ನೀಡುವ ಗಿಡಗಳಾಗೋಣ, ಸತ್ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳಾಗೋಣ. ನಮ್ಮ ಜೀವನದಲ್ಲಿ ಸೌಜನ್ಯದಿಂದ ವರ್ತಿಸೋಣ. ಆ ಸೌಜನ್ಯತೆ ನಮ್ಮ ಜೀವನದಲ್ಲಿ ಸದಾ ಇರಲಿ. ನಮ್ಮ ಬಾಯಲ್ಲಿ ಬರುವ ಪ್ರತಿಯೊಂದು ಮಾತುಗಳು ಆ ದೈವ ಪ್ರೇರಣೆಯಿಂದ ಬರಲಿ. ಇತರರಿಗೆ ಒಳ್ಳೆ ಮಾಡುವಂತ ಶಕ್ತಿಯುತ ಮಾತುಗಳಾಗಲಿ. ಅದ್ಭುತ ಒಂದು ಪವಾಡಗಳನ್ನು ಮಾಡುವಂತ ಶಕ್ತಿಯು ಈ ಮಾತುಗಳಲ್ಲಿ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ದೇವರ ಆ ಕೃಪೆಗಾಗಿ ಒಂದುಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಿಮ್ಮ ಏಕಮಾತ್ರ ಪುತ್ರನನ್ನ ಲೋಕಕ್ಕೆ ನೀವು ಕಳುಹಿಸಿದಿರಿ. ಅವರ ಬಾಯಿಂದ ಬಂದಂತ ಪ್ರತಿಯೊಂದು ಮಾತುಗಳು ಶಕ್ತಿಯುತ ಮಾತುಗಳಾಗಿದ್ದು, ಒಂದೇ ಒಂದು ಮಾತಿನಿಂದ ಸತ್ತವರು ಎದ್ದು ಬಂದರು, ರೋಗಿಗಳು ಗುಣ ಹೊಂದಿದರು, ಅದ್ಭುತ ಪವಾಡಗಳು ನಡೆದವು, ಪಾಪಿಗಳು ಜೀವನವನ್ನ ಬದಲಾಯಿಸಿದ್ರು.
ಯಾಕೆಂದ್ರೆ ಆ ಮಾತುಗಳಲ್ಲಿ ಸೌಜನ್ಯ ಇತ್ತು, ಆ ಮಾತುಗಳಲ್ಲಿ ಶಕ್ತಿ ಇತ್ತು. ಸಮಯಕ್ಕೆ ಸಂದರ್ಭ ಸರಿಯಾಗಿ, ವ್ಯಕ್ತಿಗಳಿಗೆ ಸರಿಯಾಗಿ, ಅವರ ಜೀವನದ ಆ ಒಂದು ಘಟನೆಗಳೇ ಸರಿಯಾಗಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರು ಆಡಿದಂತ ನುಡಿಗಳು ಅಥವಾ ನಿಮ್ಮ ಪ್ರವಾದಿಗಳಿಂದ ಬಂದಂತ ವಾಕ್ಯ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಜೀವಿಸಿಕೊಂಡು ಪ್ರತಿಯೊಂದು ಸಂದರ್ಭದಲ್ಲಿ ಫಲ ನೀಡುವಂತ ಗಿಡಗಳಾಗುವಂತೆ ನಮ್ಮನ್ನ ಹರಸಿರಿ, ನಮಗೆ ಶಕ್ತಿ ನೀಡೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.